ವಿಟ್ಲ ಕ್ಷೇತ್ರಕ್ಕೆ ಸೇರಿದ ಸಂದರ್ಭದಲ್ಲಿ ಮೇರಮಜಲು ಗ್ರಾಮ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಬಳಿಕ 2007-2008ರಲ್ಲಿ ಮಂಗಳೂರಿಗೆ ಸೇರಿದ ಬಳಿಕ ಜಲ್ಲಿ ತುಂಬಿದ ರಸ್ತೆಗಳನ್ನು ಯುಪಿಎ ಸರ್ಕಾರದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ಅಭಿವೃದ್ಧಿಪಡಿಸಿದ್ದು ಪ್ರಸ್ತುತ ನಿರ್ವಹಣಾ ವೆಚ್ಚದಲ್ಲಿ ಮರು ಡಾಮರೀಕರಣದ ಕಾಮಗಾರಿ ನಡೆಯಲಾಗುತ್ತಿದೆ ಎಂದು ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ಅವರು ಮೇರಮಜಲ್ ಚರ್ಚ್ ಬಳಿ ಮೇರಮಜಲು ಕೊಟ್ಮಾಣ್ ಗ್ರಾಮಗಳ 3 ರಸ್ತೆಗಳಿಗೆ ಸುಮಾರು 1,20,00,000 ರೂಪಾಯಿ ವೆಚ್ಚದ ಮರು ಡಾಮರೀಕರಣ ಕಾಮಗಾರಿಗೆ ಮೇರಮಜಲು ಚರ್ಚ್ ಬಳಿ ಶಿಲಾನ್ಯಾಸ ನೆರವೇರಿಸಿದರು. ಮೇರಮಜಲ್ ಗ್ರಾಮ ನಮ್ಮ ಅತ್ಯಂತ ಒಂದು ಅತ್ಯುತ್ತಮ ಮತ್ತು ಹಿಂದೆ ಅತ್ಯಂತ ನಿರ್ಲಕ್ಷ್ಯಪಟ್ಟಂಥ ಗ್ರಾಮವಾಗಿತ್ತು. ಮೇರಮಜಲ್ ಗ್ರಾಮ ಮತ್ತು ಕೊಡ್ಮಾಣ್ ಗ್ರಾಮ ಹಿಂದೆ ಇದು ವಿಟ್ಲ ಕ್ಷೇತ್ರಕ್ಕೆ ಸೀಮಿತವಾಗಿ ಇರುವಂಥ ಕ್ಷೇತ್ರ. ನನ್ನ ಮಂಗಳೂರು ಮತ್ತು ಉಳ್ಳಾಲ ವಿಧಾನಸಭಾ ಕ್ಷೇತ್ರಕ್ಕೆ ಈ ಒಂದು ವ್ಯಾಪ್ತಿ ಇರಲಿಲ್ಲ. ಈ ಊರವರಿಗೆ ಮತ್ತು ಇಲ್ಲಿ ಸೇರಿ ಹಿರಿಯರಿಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿದೆ. 2008-2007ರಲ್ಲಿ ನಾನು ಈ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಆ ಒಂದು ಬ್ರಿಡ್ಜಿಂದ ಮೇರಮಜಲ್ ಶಾಲೆಯಿಂದ ಈಗ ರಸ್ತೆ ಇಲ್ಲ, ಬರೀ ಜಲ್ಲಿ ಹಾಕಿ ಇಟ್ಟಿದ್ದರು. ಬಹುಶಃ ಅಲ್ಲಿಂದ ಕುಟ್ಟಿಗಲ ತನಕ ನಡ್ಕೊಂಡು ಹೋದದ್ದು ಕೂಡ ನಮಗೆ ಇವತ್ತು ಭಾಳ ಚೆನ್ನಾಗಿ ಇವತ್ತು ನೆನಪಿದೆ. ಇಂಜಿನಿಯರಿಂಗ್ ಎಲ್ಲ ಸೇರಿ ತದನಂತರ ಹೈಕೋರ್ಟಿಗೆ ಹೋಗಿ ಅಲ್ಲಿ ದೊಡ್ಡ ಸಮಸ್ಯೆ ಆಗುವಂಥ ವಿಚಾರ ಕೂಡ ಆಯಿತು. ಈ ರಸ್ತೆ ಒಂದು ಇತಿಹಾಸ. ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇಡೀ ನಮ್ಮ ರಾಜ್ಯ ಉದ್ದಕ್ಕೂ ಕೂಡ ಪ್ರಧಾನಮಂತ್ರಿ ಸಡಕ್ ಯೋಜನೆಯಲ್ಲಿ ಇದಕ್ಕೆ ನಾವು ಇವತ್ತು